ಹಾಸನದಲ್ಲಿ 20 ವರ್ಷದ ಬಳಿಕ ಕಾಂಗ್ರೆಸ್ ಗೆಲುವನ್ನ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಶ್ರೇಯಸ್ ಪಟೇಲ್ ಅವರ ಗೆಲುವಿನ ಕಾರಣದಿಂದಾಗಿ ಈ ಗೆಲುವನ್ನ ಸಂಭ್ರಮಿಸಿದ್ರು, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಒಂದು ರೀತಿಯಲ್ಲಿ ಖುಷಿಯಿಂದ ಹುಚ್ಚೆದ್ದು ಕುಣಿದ್ರು ಅಂತಾನೆ ಹೇಳಬೇಕು. ಜಿಲ್ಲಾ ಉಸ್ತುವಾರಿಗಳಂತಹ ನಮ್ಮ ನಾಯಕರು ಮತ್ತೆ ಚುನಾವಣೆ ಉಸ್ತುವಾರಿಗಳಂತಹ ಡಿ.ಸಿ. ಚಂದ್ರಶೇಖರ್ ಸಾಹೇಬ್ ಆಗಿರ್ಬೋದು, ಮತ್ತೆ ಜಿಲ್ಲಾ ನಾಯಕರು ನಮ್ಮ ಅವರು ನಮ್ಮ ಎಲ್ಲ ತಾಲೂಕಿನ ನಮ್ಮ ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ಜೊತೆ ಸೋತಿದ್ರು ಅಂತ ಮಂತ್ರಿಗಳು ಮತ್ತೆ ಎಲ್ಲ ತಾಲೂಕಿನ ಹಿರಿಯ ಮುಖಂಡರುಗಳು, ನಮ್ಮ ಮಾಜಿ ಶಾಸಕ ಪುಟ್ಟೇಗೌಡರವರು, ದೇವೇಗೌಡರವರು, ಮಾಜಿ ವಿಧಾನ ಪರಿಷತ್ ಗೋಪಾಲನವರು, ಮತ್ತೆ ನಮ್ಮ ನಿತ್ಯ ಮಹೇಶ್ವರವರು, ನಮ್ಮ ವಾಲ್ಮೀಕಿ ಜಗದಣ್ಣರವರು ಇವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಷ್ಟು ಜನ ಸಹಕರಿಸಿದ್ದಾರೆ, ಪರೋಕ್ಷವಾಗಿ ಅಷ್ಟೇ ಜನ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಬಾಯಿ ಬಂದು